ಕೋವಿಡ್ ಸಾಂಕ್ರಾಮಿಕತೆಯ ದುರಿತ ಕಾಲದಲ್ಲಿ ರಾಜ್ಯ ಸರ್ಕಾರವು ಮಂಗಳೂರಿನ ವಿವಾದಿತ ರಸ್ತೆಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆ ಅಂತ ನಾಮಕರಣ ಮಾಡಿರೋದು ನಮಗೆ ಆಘಾತ ತಂದಿದೆ ಅಂತ ಸಂತ ಅಲೋಷಿಯಸ್ ಕಾಲೇಜಿನ ಆಡಳಿತ ಮಂಡಳಿ ಹೇಳಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸೈಂಟ್ ಅಲೋಷಿಯಸ್ ಕಾಲೇಜಿನ ರಿಜಿಸ್ಟ್ರಾರ್ ಇನ್ಚಾರ್ಜ್ ಡಾಕ್ಟರ್ ಆಲ್ವಿನ್ ಡೇಸ್ ಅವರು ಕಳೆದ 140 ವರ್ಷಗಳಿಂದ ಮಂಗಳೂರು ಹೃದಯ ಭಾಗದಲ್ಲಿರುವ ಸಂತ ಅಲೋಷಿಯಸ್ ಸಂಸ್ಥೆ ಕಂಗೊಳಿಸುತ್ತಿದೆ. ದೇಶ ವಿದೇಶಗಳ ಶೈಕ್ಷಣಿಕ ಆಸಕ್ತರು ಇಂದಿಗೂ ಈ ಸಂಸ್ಥೆಯ ಶೈಕ್ಷಣಿಕ ಕಾರ್ಯಕ್ರಮಗಳ ಭಾಗವಾಗಲು ಇಚ್ಛಿಸುತ್ತಾರೆ. ಇಂತಹ ಅಮೋಘ ಇತಿಹಾಸವಿರುವ ಈ ಸಂಸ್ಥೆಗೆ ಎಂಬ್ಲೇಸಿಯಸ್ ಡಿಸೋಜಾ ಅವರು 1976ರಲ್ಲಿ ಸಂತ ಅಲೋಷಿಯಸ್ ಕಾಲೇಜು ರಸ್ತೆ ಅಂತ ನಾಮಕರಣ ಮಾಡಿದ್ರು. ಆದರೆ ಇದೀಗ ರಾಜ್ಯ ಸರ್ಕಾರ ವಿವಾದಿತ ರಸ್ತೆಗೆ ಮುಲ್ಕಿ ಸುಂದರರಾಮ್ ರಸ್ತೆ ಅಂತ ನಾಮಕರಣ ಮಾಡಿರುವುದು ಆಘಾತ ತಂದಿದೆ ಅಂತ ಹೇಳಿದ್ರು. 1976ರಲ್ಲಿ ಬ್ಲೇಸಿಯಸ್ ಡಿಸೋಜಾ ಅವರ ನೇತೃತ್ವದಲ್ಲಿ ಮಂಗಳೂರು ನಗರ ಪಾಲಿಕೆ, ಆಗ ಮುನ್ಸಿಪಾಲಿಟಿ ಅಂತ ಹೇಳ್ತಾ ಇದ್ರು, ನಾವು ಮಾಡುವ ಕೆಲಸಕ್ಕೆ ಜೆಸ್ವಿಟ್ ಫಾದರ್ಸು ಮತ್ತು ನಮ್ಮ ಕಾಲೇಜು ಸಮಾಜಕ್ಕೆ ಕೊಡುವಂಥ ಕೊಡುಗೆಯನ್ನು ಮನ್ನಿಸಿ ಒಂದು ಮರ್ಯಾದೆಯಾಗಿ ರೆಕಗ್ನೈಸ್ ಮಾಡಿ ಈ ರೋಡಿಗೆ ಸಂತ ಅಲೋಷಿಯಸ್ ಕಾಲೇಜು ರಸ್ತೆ ಅಂತ ಹೇಳಿದರು. ನಾವು ಕೇಳಲಿಲ್ಲ. ಅಷ್ಟು ಮರ್ಯಾದೆಯಿಂದ ಕೊಟ್ಟಂತಹ ಈ ಒಂದು ರಸ್ತೆ ನಮಗೆ ಕೊಟ್ಟಂತಹ ಗೌರವವನ್ನ ಏಕೆಯಾಗಿ ನಮ್ಮಿಂದ ಕಿತ್ತುಕೊಳ್ಳುವಂತಹದ್ದು ಖಂಡಿತವಾಗಿ ಖಂಡನಾರ್ಹ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಳಿಕ ಸೈಂಟ್ ಅಲೋಷಿಯಸ್ ಸಂಸ್ಥೆಯ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಪಿಂಟೋ ಮಾತನಾಡಿ, ಲೈಟ್ ಹೌಸ್ ರಸ್ತೆಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆ ಅಂತ ನಾಮಕರಣ ಮಾಡಿರುವುದು ಒಂದು ಪ್ಲಾನ್. ಇಂತಹುದೇ ಒಂದು ಸಂಸ್ಥೆಗಳನ್ನ ಬದಿಗುತ್ತಿ ಅವರ ಸೇವೆಗಳನ್ನೇ ಅಂತ್ಯ ಮಾಡಿ ನಿರ್ನಾಮಗೊಳಿಸುವಂತೆ ಮಾಡುವ ಯೋಜನೆ ಇದು ಅಂತ ಹೇಳಿದ್ರು. ಇದರಲ್ಲಿ ಒಂದು ಯೋಜನೆ ಇದೆ. ದಿಸ್ ಇಸ್ ಅ ಪ್ಲಾನ್. ಇಂತಹ ಸಂಸ್ಥೆಗಳನ್ನು ಬದಿಗೊತ್ತಿ ಅವರ ಸೇವೆಯನ್ನು ಇಲ್ಲದಂತೆ ಮಾಡಿ ನಿರ್ನಾಮಗೊಳಿಸುವಂತಹ ಒಂದು ಯೋಜನೆ ಇದೆ. ಹಾಗಾಗಿದ್ದರಿಂದ ಅದು ಬೇಸರದ ವಿಷಯ. ಒಂದು ವ್ಯಕ್ತಿ ಒಂದು ಸಂಸ್ಥೆಗಿಂತ ಶ್ರೇಷ್ಠರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಂದು ವ್ಯಕ್ತಿ ಶ್ರೇಷ್ಠರಾಗಿದ್ದರು, ಅವರು ಗೌರವಾನ್ವಿತ ವ್ಯಕ್ತಿ ಆಗಿರಬಹುದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಖಂಡಿತವಾಗಿ ಹೇಳ್ತಾ ಇಲ್ಲ. ಆದರೆ ಅವರ ಹೆಸರಿನಲ್ಲಿ ಎಲ್ಲರೂ ಯಾವುದೇ ರಸ್ತೆ, ಯಾವುದೇ ವೃತ್ತ ಎಲ್ಲಿ ಬೇಕಾದರೆ ಅದನ್ನು ಮಾಡಿಸ್ಕೊಳ್ಬೋದು. ಇಲ್ಲ, ಇಲ್ಲೇ ಮಾಡಬೇಕಂತ ಹೇಳಿದರೆ ಇದರ ಲಾಜಿಕ್ ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಳಿಕ ಸೈಂಟ್ ಅಲೋಷಿಯಸ್ ಕಾಲೇಜಿನ ಅಲ್ಯೂಮ್ನಿ ಅಸೋಸಿಯೇಷನ್ನ ಪ್ರಮುಖರಾದ ಎನ್ಜಿ ಮೋಹನ್ ಮಾತನಾಡಿ, ಮುಲ್ಕಿ ಸುಂದರರಾಮ್ ಶೆಟ್ಟಿಯವರು ಸಂತ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿ. ಈ ಸಂಸ್ಥೆಯ ವಿದ್ಯಾರ್ಥಿಗೆ ಗೌರವ ಸಿಕ್ಕೋದು ನಮಗೆ ಸಂತೋಷದ ವಿಚಾರ. ಸಮಾಜಕ್ಕೆ ಅವರ ಕೊಡುಗೆ ಕೂಡ ಅನನ್ಯ. ಆದರೆ ಬೇರೆ ರಸ್ತೆಗೆ ಅವರ ಹೆಸರನ್ನ ಇಡಬಹುದಿತ್ತು. ಆದರೆ ಲೈಟ್ ಹೌಸ್ ರಸ್ತೆಗೆ ಅವರ ಹೆಸರನ್ನ ಯಾಕೆ ಇಟ್ಟಿದ್ದಾರೆ ಅಂತ ಪ್ರಶ್ನಿಸಿದ್ರು. ಸುಂದರರಾಮ್ ಶೆಟ್ಟರ್ ಬಗ್ಗೆ ನಮಗೆ ಬಹಳಷ್ಟು ಅಭಿಮಾನ ಇದೆ. ಇದಕ್ಕೆ ಮುಖ್ಯ ಕಾರಣ ಮುಲ್ಕಿ ಸುಂದರರಾಮ್ ಶೆಟ್ಟರ್ ಅವರು ನಮಗೆ ಹೊರಗಿನವರಲ್ಲ. ಇದೇ ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಜೀವನದಲ್ಲಿ ಉತ್ತುಂಗಕ್ಕೇರಿದಂಥ ಯಾವನೇ ವ್ಯಕ್ತಿಗೆ ಒಂದು ಗೌರವ ಸಿಕ್ಕುತ್ತಿದ್ದರೆ ಅದು ನಮಗೆ ಬಹಳಷ್ಟು ಸಂತೋಷದ ವಿಷಯ. ಆದರೆ ಇಲ್ಲಿ ಬರುವಂಥ ಪ್ರಶ್ನೆ ಏನಂದರೆ, ಈ ಒಂದು ಈಗ ಮುಲ್ಕಿ ಸುಂದರರಾಮ್ ಶೆಟ್ಟರ್ ಹೆಸರನ್ನು ಇಡಲಿಕ್ಕೆ ಬೇಕಾಗಿ ಮೊದಲು ಇಟ್ಟಂಥ ಒಂದು ಹೆಸರನ್ನು ಬದಲಿಸುವಂಥ ಒಂದು ಅವಶ್ಯಕತೆ ಇತ್ತ ಎನ್ನುವುದು ಒಂದು ದೊಡ್ಡ ಪ್ರಶ್ನೆ. ಅವರ ಹೆಸರಲ್ಲಿ ಮಂಗಳೂರಿನ ಯಾವುದಾದರೂ ಒಂದು ರಸ್ತೆಗೆ ಮುಲ್ಕಿ ಸುಂದರರಾಮ್ ಶೆಟ್ಟರ್ ಹೆಸರನ್ನು ಇಡಬೇಕು ಅಂತ ಹೇಳಿ ಕೇಳಿಕೊಂಡವರು ವಿಜಯ ಬ್ಯಾಂಕಿನ ನಿವೃತ್ತ ಆಫೀಸರ್ ಸಂಘದವರು. ಅವರು ಈ ರಸ್ತೆಗೆ ಹೆಸರಿಡಿ ಅಂತ ಕೇಳಲಿಲ್ಲ. ಈ ಸಂದರ್ಭದಲ್ಲಿ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಿನ್ಸಿಪಲ್ ಇನ್ಚಾರ್ಜ್ ಡಾಕ್ಟರ್ ಡೆನಿಸ್ ಫೆರ್ನಾಂಡಿಸ್, ಸ್ಟೂಡೆಂಟ್ ಕೌನ್ಸಿಲ್ ಪ್ರೆಸಿಡೆಂಟ್ ಗವಿನ್ ಅಬ್ನೆರ್ ಪಿಂಟೋ, ಡಾಕ್ಟರ್ ರಿಚರ್ಡ್ ಗೋನ್ಸಾಲ್ಸ್, ಡಾಕ್ಟರ್ ಲವೀನಾ ಲೋಬೋ, ಡಾಕ್ಟರ್ ನಾಬರ್ಟ್ ಲೋಬೋ, ಡಾಕ್ಟರ್ ಜಾನ್ ಎ ಡಿಸಿಲ್ವಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.